ಕೆನಡಾದ ವ್ಯಾಂಕೋವರ್ ದ್ವೀಪದ ಬಳಿಯ ಕಡಲಲ್ಲಿನ ಜ್ವಾಲಾಮುಖಿ ಪರ್ವತದ ಸುತ್ತ ಸಾವಿರಾರು ದೊಡ್ಡ ಮೊಟ್ಟೆಗಳನ್ನು ಕಂಡುಹಿಡಿದ ವಿಜ್ಞಾನಿಗಳು ಅಚ್ಚರಿಯನ್ನು ಲೋಕಕ್ಕೂ ಪಸರಿಸಿದ್ದಾರೆ. 2019ರಲ್ಲಿ ಕಡಲಡಿಯ ಜೀವಂತ ಬೆಂಕಿ ಬೆಟ್ಟ ಕಂಡುಹಿಡಿದ ಸಂಶೋಧಕರು ಅದಕ್ಕೆ ಚೆರೈಸ್ ಡು ಪೆರೆಟ್ ಎಂದು ಹೆಸರಿಸಿದ್ದಾರೆ. ಕಡಲ ತಳದಿಂದ 3600 ಅಡಿ ಎತ್ತರಕ್ಕೆ ಇರುವ ಇದು 1 ಮೈಲಿಯಷ್ಟು ಸುತ್ತಳತೆಯನ್ನು ಹೊಂದಿದೆ. ಇದರ ಸುತ್ತ ಈಗ ಸಾವಿರಾರು ಮೊಟ್ಟೆಗಳು ಕಂಡುಬಂದಿದೆ. ಈ ಮೊಟ್ಟೆಗಳು ಪೆಸಿಫಿಕ್ ವೈಟ್ ಸ್ಕೇಟ್ ಎಂಬ ಆಳತಂಪು ಕಡಲ ಜೀವಿಗಳದ್ದು. ಬೆಳೆದಾಗ 6.5 ಅಡಿ ಉದ್ದ ಬೆಳೆಯುವ ಇವು 3000ದಿಂದ 10,000 ಅಡಿವರೆಗಿನ ಆಳದಲ್ಲಿ ಬಾಳುತ್ತವೆ. ಇವುಗಳ ಮೊಟ್ಟೆಗಳು 18 ಅಂಗುಲದ ಭಾರೀ ಗಾತ್ರದವು. ಇವುಗಳು ಜ್ವಾಲಾಮುಖಿ ಚಟುವಟಿಕೆಯಿಂದ ಸಹಜ ಕಾವು ಪಡೆಯುತ್ತದೆ. ಆದರೂ ಮೊಟ್ಟೆ ಒಡೆದು ಮರಿಬರಲು 4 ವರ್ಷ ಬೇಕು ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಪ್ರಪಂಚ ಪರಿಸರ ಮತ್ತು ಜೀವಜಾಲಗಳ ವಿಶಿಷ್ಟತೆ ಇದು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ವ್ಯಾಂಕೋವರ್. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.